ಊರಿನ ರಥೋತ್ಸವ ಎಂದರೆ ಎಲ್ಲರಿಗೂ ಸಂತಸ ಸಂಭ್ರಮ. ಜಾತ್ರೋತ್ಸವ ಅಂದರೆ ರಥ ಎಳೆಯುವ ಕಾರ್ಯಕ್ರಮವಂತೂ ಇರಲೇಬೇಕು. ಜಾತ್ರೆಯಲ್ಲಿ ತೇರು ಎಳೆಯುವುದೆಂದರೆ ಸಂಭ್ರಮ. ಆದರೆ ರಥ ಕಟ್ಟುವ ಹಿಂದೆ ಶ್ರಮ ಮತ್ತು ಕೈ ಕೆಲಸದ ಕುಸುರಿ ಕೆಲಸ ಅಪಾರ. ಕಿರಿಯರ ಉತ್ಸಾಹ, ಹಿರಿಯರ ಪ್ರೋತ್ಸಾಹದಿಂದ ನಿರ್ಮಾಣ ಆಗುವ ಜಾತ್ರೆಯ ತೇರಿನ ಹಿಂದಿರುವ ಕೈಚಳಕದ ಒಂದು ಸ್ಟೋರಿ ಇಲ್ಲಿದೆ. ಕಾಪು ಲಕ್ಷ್ಮೀ ಜನಾರ್ದನ ದೇವಸ್ಥಾನದ ವಾರ್ಷಿಕ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಹಿರಿಯರು ಮತ್ತು ಕಿರಿಯರು ಸೇರಿ ಆಯಾ ಪ್ರಮಾಣಬದ್ಧವಾಗಿ ರಥವನ್ನ ಕಟ್ತಾರೆ. ಘನ ಮರಗಳನ್ನ ನೆಟ್ಟು ಅಡ್ಡ ಹಲಗೆಗಳ ಅಖಾಡೆ ನಿರ್ಮಿಸಿ ಬೆತ್ತ ಮತ್ತು ಅಡಕೆ ರೀಪುಗಳನ್ನ ಸುತ್ತಲೂ ಕಟ್ಟಿ 3 ದಿನದೊಳಗೆ ರಥ ನಿರ್ಮಾಣ ಮಾಡ್ತಾರೆ. ಸ್ಥಳೀಯವಾಗಿ ದೇವಾಡಿಗ ಸಮಾಜದ ಹಿರಿಯರು ರಥ ಕಟ್ಟುವ ಕೆಲಸವನ್ನ ಮಾಡ್ತಾರೆ. ಇವರ ಜೊತೆಗೆ ತಮ್ಮ ಮಕ್ಕಳು, ಮೊಮ್ಮಕ್ಕಳು ರಥ ನಿರ್ಮಾಣ ಕಾರ್ಯದಲ್ಲಿ ಭಾಗಿಯಾಗ್ತಾರೆ. ರಥೋತ್ಸವದ 1 ವಾರದ ಮೊದಲು ರಥ ನಿರ್ಮಾಣ ಕಾರ್ಯ ಆರಂಭಗೊಳ್ಳುತ್ತೆ. ಮುಂಬೈ, ಬೆಂಗಳೂರು ಮುಂತಾದ ಕಡೆ ಕೆಲಸ ನಿಮಿತ್ತ ಹೋಗಿರುವ ಯುವಕರು ಊರಿಗೆ ಬಂದಿರ್ತಾರೆ. ತಮ್ಮ ಹಿರಿಯರೊಂದಿಗೆ ಸೇರಿ ಕಿರಿಯರ ಉತ್ಸಾಹ, ಹಿರಿಯರ ಪ್ರೋತ್ಸಾಹದಲ್ಲಿ ಶಕ್ತಿ ಮತ್ತು ಯುಕ್ತಿಯಿಂದ ರಥವನ್ನ ಕಟ್ತಾರೆ. ಕಿರಿಯರನ್ನ ಪ್ರೋತ್ಸಾಹಿಸುವ 55 ವರ್ಷಗಳಿಂದ ರಥ ಕಟ್ಟುವ ಕಾರ್ಯದಲ್ಲಿ ತೊಡಗಿಸಿಕೊಂಡ ನಾರಾಯಣರು ತಮ್ಮ ಅನುಭವ ಬಿಚ್ಚಿಡ್ತಾರೆ ನೋಡಿ. 55 ವರ್ಷದಿಂದ ಎಳೆಯ ವಯಸ್ಸಿನಿಂದಲೂ ಕೂಡ ಈ ಕೆಲಸವನ್ನು ನಾನು ನಮ್ಮ ಹಿರಿಯರೊಂದಿಗೆ ಮಾಡ್ತಾ ಬಂದಿದ್ದೆ. ನಮ್ಮ ಹಿರಿಯರ ನಂತರ ಸಾಧಾರಣ 74ರಲ್ಲಿ ನಮ್ಮ ತಂದೆಯವರು ತೀರಿಕೊಂಡ್ರು. ಆನಂತರ ಅದರ ಜವಾಬ್ದಾರಿಯನ್ನು ವಾಲಂಟಿಯರ್ ಆಗಿ, ಅಂದರೆ ಅದು ನಮಗೆ ಅಧಿಕಾರದಿಂದ ಕೊಟ್ಟದ್ದಲ್ಲ, ಅದು ಅಧಿಕೃತವಾಗಿ ಕೊಟ್ಟದ್ದಲ್ಲ. ನಾವು ಸ್ವಲ್ಪ ಮುತುವರ್ಜಿಯಿಂದ ಆ ಕೆಲಸವನ್ನು, ಅದರ ಲೀಡರ್ಶಿಪ್ಪನ್ನು ಸ್ವಲ್ಪ ವಹಿಸ್ಕೊಂಡಿದ್ದೇನೆ. ರಥದ ಕೊಟ್ಟಿಗೆಯಿಂದ ಹೊರಗೆಳೆದು ಅದಕ್ಕೆ 4 ಕಂಬಗಳನ್ನು ಹಾಕುವಂಥ ಈ ಕೆಲಸ ಅನಧಿಕಾಲದಲ್ಲಿ ಬೇರೆ ಕಮ್ಯುನಿಟಿಯವರು ಮಾಡ್ತಾಯಿದ್ರು. ಆನಂತರ ಆ ಕಮ್ಯುನಿಟಿಯವರು ಅಧಿಕೃತವಾಗಿ ಬರ್ತಿದ್ದಿಲ್ಲ. ನಂತರ ಸ್ವಲ್ಪ ಅನಧಿಕೃತವಾಗಿ ಇತ್ತೀಚಿನ ವರ್ಷಗಳಲ್ಲಿ ಹಾಕ್ತಾಯಿದ್ರು. ಅಂತೂ ಆ ಕಂಬಗಳನ್ನು ಅವರು ಹಾಕ್ತಿದ್ದಿಲ್ಲ. ಅದನ್ನು ನಾವೇ ಮತ್ತೆ ನಮ್ಮ ದೇವಾಡಿಗ ಸಮಾಜದ ಯುವಕರು ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾಯಿದ್ವಿ. ಈಗ ಕಟ್ಟುವಂಥ ಕಾರ್ಯಕ್ರಮಗಳನ್ನು ಕೂಡ ನಮ್ಮ ದೇವಾಡಿಗ ಸಮಾಜದ ದೇವಸ್ಥಾನದ ಕೆಲಸದವರು, ದೇವಾಡಿಗ ಸಮಾಜದವರು ಅಂತ ಹೇಳಿ ನಾವು ಸುಮಾರು ಒಂದು 12 ಜನ ಅದಕ್ಕೆ ಅಧಿಕೃತ ಕೆಲಸಗಾರರಂತ ಇದ್ದಾರೆ. ಅವ್ರು ಮಾಡ್ತಾಯಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಕೆಲವರು ಸ್ವಲ್ಪ ಕಾಲಾಧೀನ ಆದರು. ಆ ಪೋಸ್ಟ್ಗಳೆಲ್ಲ ರಿಕವರಿ ಆಗಲಿಲ್ಲ. ಈಗ ಇದ್ದವರು ನಾವು ಅದನ್ನು ಕಟ್ತಾ ಇದ್ದೇವೆ. ಕಿರಿಯರನ್ನ ಪ್ರೋತ್ಸಾಹಿಸುವ ನಾರಾಯಣ ಅವರು ಯುವಕರನ್ನ ಸಂಘಟನಾತ್ಮಕವಾಗಿ ರಥ ಕಟ್ಟುವ ಕಾರ್ಯದಲ್ಲಿ ತೊಡಗಿಸಿಕೊಳ್ತಾರೆ. ಇದರ ಜೊತೆಗೆ ಸ್ಥಳೀಯ ಶಾಲಾ ಮಕ್ಕಳನ್ನ ಸಮಾಜ ಕಾರ್ಯದ ಕೆಲಸ ಎಂಬ ನೆಲೆಯಲ್ಲಿ ಪತಾಕಿ ಕಟ್ಟುವ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಲಾಗುತ್ತಿದ್ದು, ಅತ್ಯಂತ ಮುತುವರ್ಜಿಯಲ್ಲಿ ಮಕ್ಕಳು ಭಾಗಿಯಾಗ್ತಾರೆ. ಒಟ್ನಲ್ಲಿ 30 ಜನರಿಂದ ನಿರ್ಮಾಣವಾಗುವ ರಥವನ್ನ ನೋಡೋದೇ ಚಂದ ಬಿಡಿ. ಪ್ರಮೋದ್ ಸುವರ್ಣ ಕಟಪಾಡಿ, ನಮ್ಮ ಕುಡ್ಲ ನ್ಯೂಸ್, ಉಡುಪಿ. ನಮ್ಮ ಕುಡ್ಲ ಈಗ ಎಲ್ಲಾ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲೂ ಲಭ್ಯ. ಕ್ಷಣದ ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕುಡ್ಲ 24/7. ಫೇಸ್ಬುಕ್, ಟ್ವಿಟರ್ ಹಾಗೂ ಇನ್ಸ್ಟಾಗ್ರಾಂ ಪೇಜ್ಗಳನ್ನ ಲೈಕ್ ಮಾಡಿ, ಫಾಲೋ ಮಾಡಿ. ನೇರ ಪ್ರಸಾರ, ಮನೋರಂಜನೆ ಹಾಗೂ ಸುದ್ದಿಗಾಗಿ ನಮ್ಮ ಕುಡ್ಲ ಆಪ್ ಡೌನ್ಲೋಡ್ ಮಾಡಿ. ನಮ್ಮ ಕುಡ್ಲ 24/7 ಇದು ವಿಶ್ವಾಸದ ಪ್ರತಿಬಿಂಬ.